ನೋಡಿ ಸ್ನೇಹಿತರೆ, ನಾವು ಹುಡ್ಕೊಂಡು ಹೋಗುವಂಥ ದೇವಸ್ಥಾನಗಳು ಹೇಗಿದೆ ಅಂತಂದರೆ, ಹೋಗ್ಲಿಕ್ಕೆ ರೋಡ್ ಗೊತ್ತಿಲ್ಲ, ಕಾಡಲ್ಲಿ ತಿರುಗಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಕೃತಿಯ ಸೌಂದರ್ಯವನ್ನಂತ ತುಂಬ ಚೆನ್ನಾಗಿ ಸವಿತಿದ್ದೀವಿ ನಾವು. ಯಾರ ಹತ್ರ ಅದೊಂದು ರೋಡ್ ಕೇಳುವ ಅಂತಂದ್ರೆ ನಾರ ಮನಸ್ಸೇ ಇಲ್ಲ. ಇಲ್ಲಿ ಒಂದು ಹಕ್ಕಿ ಸಹ ಕಾಣ್ತಾ ಇಲ್ಲ. ಗಂಟೆ ಬೇರೆ 1 ಗಂಟೆ 10 ನಿಮಿಷ ಆಯಿತು. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ಕಾಣ್ತಾ ಉಂಟು, ಮೋಸ್ಟ್ಲಿ ಅದೇ ಅಂದ್ಕೊಳ್ತೀನಿ ದೇವಸ್ಥಾನ. ಹೌದಾ ಅಂತ ಗೊತ್ತಿಲ್ಲ, ನೋಡ್ಬೇಕು ಈಗ. ಸ್ನೇಹಿತರೆ, ನಾವೀಗ ಇನ್ನೊಂದು ಕ್ಷೇತ್ರಕ್ಕೆ ಬಂದಿದ್ದೀವಿ. ಆ ಕ್ಷೇತ್ರವನ್ನು ತೋರಿಸ್ಕೊಂತ ಮುಂಚೆ ನಾವೊಂದು ಈಗ ಕೆರೆಯನ್ನು ತೋರಿಸ್ಬೇಕಾಗತ್ತೆ. ಯಾಕಂದರೆ ಕೆರೆ ತೋರಿಸಿದ ನಂತರ ನಾನು ನಿಮಗೆ ದೇವರನ್ನು ತೋರಿಸ್ಲಿಕ್ಕೆ ಆಗೋದು. ಕೆರೆಗೂ ದೇವರಿಗೂ ತುಂಬ ಒಂದು ಸಂಬಂಧ ಇದೆ. ಅದ್ರ ಮುಂಚೆ ನಾನೊಂದು ಈಗ ಪ್ಲೇಸ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಮೆಟ್ಲಿದೆ. ಆ್ಯಕ್ಚುಲಿ ನಾನು ಸ್ವಲ್ಪ ಮೆಟ್ಲು ಇಳ್ಕೊಂಡು ಬಂದ್ವಿ. ಈ ಮೆಟ್ಲಲ್ಲಿ ಇಳ್ಕೊಂಡು ಹೋದರೆ ಇಲ್ಲೊಂದು ಕೆರೆ ಸಿಗುತ್ತೆ, ತೀರ್ಥ ಕೆರೆ ಅಥವಾ ತೀರ್ಥ ಹಾಡಿ ಅಂತ ಹೇಳ್ತಾರಂತೆ ಆ ಪ್ಲೇಸಿಗೆ. ನಾನು ನಿಮ್ಗೆ ತೋರಿಸ್ತೀನಿ, ಅಲ್ಲಿಗೆ ಹೋಗುವ. ನಿನ್ನೆ ಇವತ್ತು 2 ದಿನನೂ ಹಾಗೆ ತಿರುಗಿ ತುಂಬ ಸುಸ್ತಾಗಿದ್ದೀನಿ. ನಿಮಗೆ ತುಂಬ ಪ್ಲೇಸ್ಗಳನ್ನ ತೋರಿಸ್ಬೇಕು ಅಂತ ಹೇಳಿ ಹಲವಾರು ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಜೊತೆ ನನಗೆ ಸಪೋರ್ಟಿಂಗ್ ಆಗಿ ನನ್ನನ್ನು ಕರ್ಕೊಂಬರ್ತಿರೋದೆಲ್ಲ ನನ್ನ ತಮ್ಮ ನಿಖಿತ್. ಹಲವಾರು ಥ್ಯಾಂಕ್ಸ್ಗಳು ಅವನಿಗೆ ಸೇರಬೇಕಾದ್ದು. ಈ ಪ್ಲೇಸಿಗೆಲ್ಲ ಜನರು ಬರೋದೇ ತುಂಬ ಕಡಿಮೆ. ಯಾಕಂದ್ರೆ ನಮಗೆ ಇದು ನೋಡಿ ಗೊತ್ತಾಗತ್ತೆ. ನೋಡಿ, ಎಲ್ಲ ಈ ಮರದ ಒಣಗಿ ಎಲೆ ಎಲ್ಲ ಬಿದ್ದು ಫುಲ್ ದಾರಿಯೇ ಇಲ್ಲ ಅಂತ ಆಗಿದೆ. ಸುತ್ತ ಮಾತ್ರ ಕಾಡು. ನಾನು ಇದೇ ರೀತಿ ನಿಮ್ಮನ್ನು ಹೀಗೆ ಮೆಟ್ಲು ಹತ್ಕೊಂಡು ಒಂದು ಸ್ಥಳ ಕರ್ಕೊಂಡು ಹೋಗಿದ್ದೆ, ನಮ್ಮ ಮಂಗಳೂರಿನ ಹತ್ತಿರ ಬರುವಂಥ ಅದ್ಯಪಾಡಿ ಅನ್ನೋ ಒಂದು ಊರಿಗೆ. ಅಲ್ಲಿ ಸಹ ನಾವು ಅದ್ಯಪಾಡಿಯ ಮೂಲ ದೇವಸ್ಥಾನವನ್ನು ಹುಡುಕಿ ಹೊರಟಾಗ ನಮಗೆ ಸಿಕ್ಕಂತಹ ಒಂದು ಮೂಲ. ನಾವು ಇದೇ ರೀತಿ ಬೆಟ್ಟವನ್ನು ಹತ್ತಿ ಹೀಗೆ ಮೆಟ್ಲಲ್ಲಿ ಹತ್ಕೊಂಡು ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಅದನ್ನು ನಾನು ಮತ್ತು ಲಿಖಿತ ನಾನು ಕರ್ಕೊಂಡು ಹೋಗಿದ್ಲು ಅವಳು. ಹಾಗೆ ನಾವು ಅದನ್ನು ಸಹ ನಿಮ್ಮನ್ನ ತೋರಿಸಿದ್ದೆ. ನನಗೆ ಆ ವಿಡಿಯೋ ನೆನಪು ಬರ್ತಾ ಉಂಟು ಇವಾಗ. ಒಂದು ವೇಳೆ ನೀವು ಆ ವಿಡಿಯೋ ನೋಡಲಿಲ್ಲ ಅಂತಂದರೆ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ. ಹಾಗೆಯೇ ಐ ಬಟನ್ ಸಹ ಬರ್ತಾ ಇರುತ್ತೆ, ನೀವು ಆ ವಿಡಿಯೋವನ್ನು ಸಹ ನೋಡಬಹುದು. ಆ್ಯಕ್ಚುಲಿ ನಾನು ಕೆಳಗೆ ನೋಡ್ಕೊಂಡು ಹೋಗ್ತಿದ್ದೀನಿ, ಯಾಕಂದರೆ ತುಂಬ ಕಡ್ಡಿ ಕಸ ಇದೆ. ಎಲ್ಲಾದರೂ ಖಾಲಿ ಚುಚ್ಚಿದ್ರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ತುಂಬ ಕಷ್ಟ ಆಗ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ನನ್ನ ಇನ್ನೂ ಸಹ ಹಲವಾರು ದೇವಸ್ಥಾನಗಳ ಹಾಗೆ ಹಲವಾರು ವಿಷಯಗಳ, ಹಲವಾರು ಸ್ಥಳಗಳ ಪರಿಚಯವನ್ನು ನೀವು ಮಾಡಲಿಕ್ಕಿದೆ. ಮಾಡ್ತಾ ಹೋಗ್ತೀನಿ ಒಂದು ಸ್ಥಳಗಳ ಪರಿಚಯವನ್ನು. ಎಲ್ಲಿಯೇ ಪುಟ್ಟ ಎಷ್ಟು ಇತ್ತು? ಆ್ಯಕ್ಚುಲಿ ಮೆಟ್ಟಿಲೆಲ್ಲ ಮುಗೀತು. ಇನ್ನು ಈ ರೀತಿಯಾಗಿ ಮಣ್ಣಿನ ಅಂದರೆ ಹುಲ್ಲೆಲ್ಲ ಇದೆ, ಇದರಲ್ಲಿ ನಡ್ಕೊಂಡು ಹೋಗಬೇಕು. ಇಲ್ಲಿ ಕೆಸರು ಬೇರೆ ಇದೆ, ಏನೋ ನೀರು ಹರಿಯುವಂಥ ಜಾಗ ಅಂತ ಅಂದ್ಕೊಳ್ತೀನಿ. ರೋಡಾ? ಮತ್ತು ಕೆರೆಯಲ್ಲಿ ಆ್ಯಕ್ಚುಲಿ ಅಲ್ಲಿ ರೋಡ್ ಬಂತು, ಬಟ್ ನಮಗೆ ಇಲ್ಲಿ ಕೆರೆ ಕಾಣ್ತಿಲ್ಲ ಎಲ್ಲೂ. ನಾವು ಎಲ್ಲಿಗೆ ಬಂದ್ವಿ ಅನ್ನೋದೇ ನನಗೆ ಗೊತ್ತಿಲ್ಲ. ಇತ್ತ ಕೆರೆ ಹುಡ್ಕೊಂಡು ಬಂದ್ವಿ ಕೆರೆ ಇದೆ ಅಂತೇಳಿ. ಬಟ್ ಇಲ್ಲಿ ಕೆರೆ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಮೇಲೆ ಹೇಳಿದ್ರು ಕೆರೆ ಉಂಟು ಅಂಥೇಳಿ, ಬಟ್ ನಮಗೆಲ್ಲೂ ಕೆರೆ ಕಾಣ್ತಾ ಇಲ್ಲ ಎಲ್ಲೂ. ಬಟ್ ನೀರು ನೋಡಿ ಹರಿದು ಹೋಗುವಂಥ. ಪುಟಲ್ ಕೇಳ ಅವ್ರ ಹತ್ರ.
ಇದು ಅನ್ಸುತ್ತೆ ಮೋಸ್ಟ್ಲಿ. ಆ್ಯಕ್ಚುಲಿ ಕೆರೆ ಅಲ್ಲಿರಬೇಕು, ಅದು ಕೆರೆ ಅಂತ ಅಂದ್ಕೊಳ್ತೀನಿ ನಾನು. ಅಲ್ಲಿ ಕಾಣ್ತಾ ಉಂಟು. ಸುಮ್ಮನೆ ಅಲ್ಲಿ ನೀ ಅಲ್ಲಿ ಹೋದಲ್ಲ. ಇಲ್ಲಿ ನಾನು ಅದು ಅಂದ್ಕೊಂಡಿಲ್ಲಿ, ಯಾಕೆ ನೀರು ಹೊತ್ತಿತ್ತಾ. ಆ್ಯಕ್ಚುಲಿ ನಾನಿಲ್ಲಿ ಮಾತಾಡುವಂತಹ ಕನ್ನಡ ಬಂದು ಕುಂದಾಪುರ ಕನ್ನಡ ಮಾತಾಡ್ತಿದ್ದೀನಿ. ಬಟ್ ಇಲ್ಲಿ ಕೆರೆ ಮೇಲೆ ಹೋಗಲಿಕ್ಕೆ ಹೇಗೆ ಜಾಗ ಅಂತ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ದಾರಿ ಅಂತ ಏನೂ ಇಲ್ಲ. ಆ್ಯಕ್ಚುಲಿ ನಾವಿಲ್ಲಿ ಮೇಲೆ ನೋಡಿದ ಪ್ರಕಾರ ಹೇಗಿತ್ತಂದರೆ ಈ ಕಟ್ಟಿ ಇದ್ದಾಗಿತ್ತು. ಬಟ್ ಕಟ್ಟೆ ಇಲ್ಲ ಇಲ್ಲಿ, ಅಂದರೆ ಈ ರೀತಿಯಾಗಿ ನ್ಯಾಚುರಲ್ ಆಗಿದೆ ನೋಡಿ. ಇದು ಕೆರೆ, ತೀರ್ಥ ಕೆರೆ ಇದು. ನನಗೆ ಒಂದು ಖುಷಿ ಆಗೋದಂತಂದರೆ ನೀರು ಎಷ್ಟು ಕ್ಲೀನ್ ಇದೆ ಗೊತ್ತಾ. ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿದೆ ನೀರು, ಅಷ್ಟು ಕ್ಲೀನು ನೀರಿದೆ. ಅಲ್ಲಿ ಮೀನು ಸಹ ಇದೆ ನ್ಯಾಚುರಲ್ ಆಗಿ. ಸುತ್ತ ಕಾಡು, ಯಾವ ಕಡೆ ನೋಡಿದರೂ ಕಾಡು 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 ನೋಡಿ. ಈ ಕಾಡಿನ ನಡುವಲ್ಲಿ ಕೆರೆ. ನಿಮ್ಮನ್ನು ನಾನೀಗ ಈ ಕೆರೆ ಹತ್ರ ಯಾಕೆ ಕರ್ಕೊಂಬಂದೆ ಗೊತ್ತಾ. ಈ ಕೆರೆಗೂ ದೇವಸ್ಥಾನಕ್ಕೂ ಸಂಬಂಧ ಇದೆ ಅಂತ ಆವಾಗಲೇ ಹೇಳಿದೆ. ಏನು ಸಂಬಂಧಪ್ಪ ಅಂತಂದರೆ, ನಾನಿವತ್ತು ಬಂದಿರುವಂತಹ ಸ್ಥಳ ತೀರ್ಥಹರ ಗಣಪತಿಯ ದೇವಸ್ಥಾನ. ತೀರ್ಥಹರ ಗಣಪತಿ ಅಂತ ಬಂದಾಗ ತೀರ್ಥವನ್ನು ತೋರಿಸಲೇಬೇಕಾಗತ್ತೆ. ಹಾಗಾಗಿ ತೀರ್ಥ ಬಾವಿಯನ್ನು, ಕೆರೆಯನ್ನು ನಿಮ್ಮನ್ನ ತೋರಿಸಿದ್ದೀನಿ. ಈಗ ನಾವು ಹೋಗಿ ಗಣಪತಿಯ ದರ್ಶನವನ್ನು ಮಾಡೋಣ. ಮೋಸ್ಟ್ಲಿ ಭಟ್ರು ಇದರೆಲ್ಲ ಗೊತ್ತಿಲ್ಲ, ಯಾಕಂದರೆ ಗಂಟೆ 1:20 ನಾವು ಮಠ ಮಧ್ಯಾಹ್ನ ಬಂದಿದ್ದೀವಿ. ಮೋಸ್ಟ್ಲಿ ಇದೆಲ್ಲ ಹೆಚ್ಚು ಜನ ಬರೋದಿಲ್ಲಲ್ವ, ಹಾಗಾಗಿ ಅಂದರೆ ಜನಗಳಿಗೆ ಗೊತ್ತಿಲ್ಲ ಇಲ್ಲಿ ಇದೆ ಅನ್ನೋದು. ಹಾಗಾಗಿ ಯಾರು ಬಾರದೇ ಇರೋದ್ರಿಂದ ಇಲ್ಲಿಯ ಪೂಜೆಯನ್ನೆಲ್ಲ ಒಂದು ಟೈಮ್ ಮಾತ್ರ ಮಾಡ್ತಾರೆ, ಬೆಳಗಿನ ಸಮಯದಲ್ಲಿ. ಹಾಗಾಗಿ ಭಟ್ರು ಪೂಜೆ ಮುಗಿಸಿ ಹೋಗಿದ್ದಿರಬಹುದು. ಹಾಗಾಗಿ ಇಲ್ಲಿ ಯಾರು ಬರೋದಿಲ್ಲಲ್ವ, ಹಾಗಾಗಿ ಭಟ್ರು ಸಹ ಬೆಳಗಿನ ಪೂಜೆ ಮುಗಿಸಿ ಅವ್ರು ಹೋಗಿರ್ತಾರೆ. ನೋಡಬೇಕು ಭಟ್ರೇನಾದರೂ ಇಲ್ಲೊಬ್ರು ಹೇಳಿದ್ದಾರೆ ಭಟ್ರನ್ನ ಕರೆಸ್ತೀನಿ ಅಂತೇಳಿ. ಒಂದು ವೇಳೆ ಬಂದರೆ ದೇವರ ದರ್ಶನ ನಿಮ್ಮನ್ನು ಮಾಡಿಸ್ತೀನಿ, ಇಲ್ಲ ಅಂತಂದರೆ ಹೊರಗಿನಿಂದ ದೇವಸ್ಥಾನ ನೋಡ್ಕೊಂಡು ನಾವು ಹೊರಡುವ. ತುಂಬ ಮನಸ್ಸಿಗೆ ಖುಷಿ ಇದೆ, ಹೊಟ್ಟೆ ಹಸಿವಿದೆ, ಆದರೆ ಮನಸ್ಸು ತುಂಬಿದೆ. ಈ ರೀತಿಯ ಒಂದು ಪ್ರಕೃತಿಯನ್ನು ಸವಿತಾ ಹಾಗೆಯೇ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಖುಷಿ ಇದೆ. ನೀವುಗಳು ಸಹ ಹಾಗೆ ನಾನು ಹೋಗುವಂಥ ದೇವಸ್ಥಾನಗಳಿಗೆ ಅಥವಾ ಪ್ಲೇಸ್ಗಳಿಗೆ ಸಾಧ್ಯ ಆದರೆ ಒಮ್ಮೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪ್ರತಿನಿತ್ಯದ ಏನು ದೈನಂದಿನ ಟೆನ್ಷನ್ ಎಲ್ಲ ಫ್ರೀ ಆಗುತ್ತೆ. ನಾನೊಂದು ದೇವಸ್ಥಾನವನ್ನು ಹುಡ್ಕೊಂಡು ಬಂದ್ವಿ, ನಾನು ಮತ್ತು ನನ್ನ ತಮ್ಮ. ಬಟ್ ಇಲ್ಲಿ ಭಟ್ರು ಇಲ್ಲ, ಯಾರೂ ಇಲ್ಲ. ಹಾಗಾಗಿ ಯಾರೋ ಒಬ್ಬರು ಸಿಕ್ಕಿದ್ದು, ಅವ್ರು ಹೇಳಿದ್ರು ಭಟ್ರಿದ್ದಾರೆ ಅಂತೇಳಿ ಅವ್ನು ಕರ್ಕೊಂಬರ್ಲಿಕ್ಕೆ ಅಂತ ಹೋಗಿದ್ದಾನೆ. ನಾನು ಒಬ್ಬ ಇಲ್ಲಿದ್ದೀನಿ. ನಾನು ಇವತ್ತು ಬಂದಿರುವಂಥ ದೇವಸ್ಥಾನ ಇದು ಸಹ ಚೋರಾಡಿ ಅಂತ ಹೇಳ್ತಾರೆ ಪ್ಲೇಸ್ ಅನ್ಸುತ್ತೆ ಮೋಸ್ಟ್ಲಿ, ನಾನು ಸಹ ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ನಿಮ್ಗೆ ನಾನು ಸಂಪೂರ್ಣ ಡೀಟೇಲ್ಸ್ ನಾನು ಹೇಳ್ತೀನಿ. ನಾನು ಬಂದಿರುವಂಥದ್ದು ತೀರ್ಥಹರ ಗಣಪತಿಯ ದೇವಸ್ಥಾನಕ್ಕೆ. ನನ್ನ ಹಿಂದೆ ನೋಡ್ತಿದ್ದೀರೋ ಇದು ತೀರ್ಥಹರ ಗಣಪತಿಯ ದೇವಸ್ಥಾನ. ಇವತ್ತು ಸುಮಾರು ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ವಿ. ಅದರಲ್ಲಿ ಇದು ಸಹ ಒಂದು ವಿಶೇಷ ಅನಿಸ್ತು. ಯಾಕಂತಂದರೆ ಒಂದು ಕಾಡು ನಡುವಲ್ಲಿ ನೋಡಿ, ಒಂದು ಸುತ್ತ ನೀವು ಎಲ್ಲೇ ನೋಡಿ ಕಾಡೆ. ಇಲ್ಲಿ ಒಂದು ಮನೆ ಇಲ್ಲ, ಅಥವಾ ಒಂದೇ ಒಂದು ಮನುಷ್ಯನೂ ಸಹ ಇಲ್ಲಿಲ್ಲ. ಮತ್ತಿನ್ನೊಂದೇನಂತಂದರೆ ಇಂಥ ದೇವಸ್ಥಾನಗಳಿಗೆ ತುಂಬ ಬರೋದು ಕಮ್ಮಿ, ಹಾಗಾಗಿ ಯಾರೂ ಇಲ್ಲ. ಅಲ್ಲಿ ಇಲ್ಲಿ ಏನೋ ಒಂದು ಸೌಂಡ್ ಬರ್ತಾ ಇರತ್ತೆ, ಸ್ವಲ್ಪ ಭಯ ಆಗುತ್ತೆ ಒಬ್ಬನೆಲ್ಲ ಅಂತೇಳಿ. ಯಾಕಂದರೆ ಕಾಡು ನಾನು ತೋರಿಸ್ತೀನಿ ನೋಡಿ, ಆ ಕಡೆ ನೋಡಿ ಫುಲ್ಲು ಕಾಡಾಯ್ತಾ, ಎಂಥದ್ದು ಇಲ್ಲಿ ಇಲ್ಲವೇ ಇಲ್ಲ. ಈಗ ಬಿಸಿಲು ಅಷ್ಟೊಂದು ನಿಮಗೆ ಕ್ಲಾರಿಟಿ ಬರುತ್ತೆ ಇಲ್ಲ, ಆದರೆ ಫುಲ್ಲು ಕಾಡು, ಎದುರು ಕಾಡು, ಎಲ್ಲ ಕಡೆ ಕಾಡು 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 ನೋಡಿ. ನಾನು ಸೈಲೆಂಟ್ ಇದ್ದೀನಿ. ಗಾಳಿಗೆ ಎಲೆಗಳೆಲ್ಲ ಆ ಕಡೆ ಕಡೆ ಓಡಾಡಿದ ಸೌಂಡ್ ಬರುತ್ತೆ, ಬಿಟ್ಟರೆ ಬೇರೆ ಏನೂ ಒಂದೇ ಒಂದು ಸೌಂಡ್ ಇಲ್ಲ. ನಿಗೂಢವಾದ ಪ್ರದೇಶ ಅಂತಾರಲ್ಲ, ಆ ರೀತಿ ಇದ್ದೀನಿ ನಾನೀಗ. ಒಂದು ಧೈರ್ಯ, ದೇವರಿದ್ದಾರಲ್ಲ ಅಂತೇಳಿ. ಇಲ್ಲಿ ಬೊಬ್ಬೆ ಹೊಡೆದ್ರೂ ಸಹ ಒಬ್ಬರು ಈ ಕಡೆ ತಲೆ ಹಾಕೋದಿಲ್ಲ, ಆ ರೀತಿಯಾಗಿದೆ ಒಂದು ಇಲ್ಲಿ ದೇವಸ್ಥಾನ. ಹೇಳ್ದ ಬರೋದು ಕಮ್ಮಿ ಅಲ್ಲ, ಹಾಗಾಗಿ ಅರ್ಚಕರಲ್ಲಿ ಇರೋದಿಲ್ಲ. ನನ್ನ ಹಿಂದೆ ಇದೆ ನೋಡಿ, ಇದೇ ಆ ದೇವಸ್ಥಾನದ ಗರ್ಭಗುಡಿ. ನನಗೆ ದೇವಸ್ಥಾನದ ಒಳಗೆ ಬಂದಿದ್ದೀನಿ. ಈಗ ದೇವಸ್ಥಾನವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಇಲ್ಲಿ ದೇವರಿಗೆ ಸಂಪೂರ್ಣವಾಗಿ ಒಂದು ಸುತ್ತು ಬರಲಿಕ್ಕೆ ಆಗೋದಿಲ್ಲ,
ಇಲ್ಲ ಆಗೋದಿಲ್ಲ, ಇಲ್ಲಿ ಕಟ್ಟೆಯನ್ನು ಕಟ್ಟಿದ್ದಾರೆ, ಹಾಗಾಗಿ ಮೇಲೆ ಹತ್ತಿ ಹೋಗಬೇಕಾಗತ್ತೆ. ಬೇಡ, ನಮಗೆ ದುಸ್ಸಾಹಸ ಯಾವುದು ಬೇಡ. ನಾವು ದೇವರ ವಿಷಯದಲ್ಲಿ ಆದಷ್ಟು ತಾಳ್ಮೆಯಿಂದ ತಗ್ಗಿ ಬಗ್ಗಿಯೋದು ತುಂಬ ಒಳ್ಳೆಯದು. ಹಾಗಾಗಿ ಆ ರೀತಿ ಬೇಡ. ದೇವಸ್ಥಾನದ ಗರ್ಭಗುಡಿಯನ್ನು ಈಗ ಬಾಗಿಲು ಹಾಕಿದ್ದಾರೆ. ಭಟ್ರು ಬಂದರೆ, ನಮ್ಮ ಅದೃಷ್ಟ ಇದ್ದರೆ ನಾವು ಈ ದೇವರ ದರ್ಶನವನ್ನು ಸಹ ಮಾಡೋಣ. ಈ ದೇವರ ದರ್ಶನವನ್ನು ಯಾಕೆ ಮಾಡಬೇಕು ಅಂತ ಅಂದರೆ, ಇಲ್ಲಿ ವಿಶೇಷವಾಗಿ ಗಣಪತಿ ಲಿಂಗ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿರುವಂಥದ್ದು. ಹಾಗಾಗಿ ನಾವು ಇಲ್ಲಿಯ ದೇವರ ದರ್ಶನವನ್ನು ಮಾಡ್ಕೋಬೇಕು. ಭಟ್ರು ಬರೋ ತನಕ ಸ್ವಲ್ಪ ಹೊರ ಕೂತ್ಕೊಂಡು ನೀವು ಮಾತಾಡುವ. ನನ್ನ ಜೊತೆ ಮಾತಾಡ್ಲಿಕ್ಕಂತೂ ಯಾರು ಜನ ಇಲ್ಲ. ಈಗ ನೀವೇ ನನ್ನ ಜೊತೆ ಮಾತಾಡಬೇಕು. ನಿಮ್ಮ ಏನಾದರೂ ಇದೇ ರೀತಿಯ ಅನುಭವಗಳಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಸುಮಾರು ವಿಡಿಯೋದಲ್ಲಿ ಆ್ಯಕ್ಚುಲಿ ಕಮೆಂಟ್ ಮಾಡಿ ಅಂತ ಹೇಳಲೇ ಇಲ್ಲ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಅಥವಾ ನಮಗೆ ಸಜೆಷನ್ಸ್ ಅಂತ ಇದ್ದರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಮಗೊಂದು ಸಪೋರ್ಟ್ ಸಿಕ್ಕಾಗುತ್ತೆ. ಇದೇ ರೀತಿಯ ಇನ್ನೂ ಒಳ್ಳೊಳ್ಳೆ ಪ್ಲೇಸು, ನಾವು ಬೇರೆ ಬೇರೆ ದೇಶಗಳ ಬಗ್ಗೆ ಹೇಳ್ತೀವಿ, ಅಲ್ಲಿ ಹಾಗಿದೆ ಹೀಗಿದೆ ಅಂಥೇಳಿ. ಆದರೆ ನಮ್ಮ ದೇಶದಲ್ಲೇ, ನಮ್ಮ ಊರಿನಲ್ಲೇ ಹಲವಾರು ರೀತಿಯ ದೇವಸ್ಥಾನಗಳಿದೆ, ಹಲವಾರು ರೀತಿಯ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ನಾವು ಅದನ್ನ ಬಿಡ್ತೀವಿ. ಸಿಟಿಯಲ್ಲಿ ಹೋಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ನೋಡಿ ನಾವು ಆಸೆ ಪಡ್ತೀವಿ. ಅದಕ್ಕಿಂತ ಈ ರೀತಿಯಾಗಿ ನಿಸರ್ಗದ ಅಂದರೆ ಪ್ರಕೃತಿಯ ಮಡಿಲಲ್ಲಿರುವಂತಹ ಹಲವಾರು ಜಾಗಗಳನ್ನು ನಾವು ಮರೆತಿದ್ದೀವಿ. ಈ ರೀತಿಯ ಬಂದು ನೋಡಿ, ನಾನು ಸೈಲೆಂಟ್ ಆದರೆ ಏನೂ ಒಂದು ಸೌಂಡ್ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಎಲ್ಲದು ನಮ್ಮ ಏನು ಯೋಚನೆಗಳಿದೆ ಅದೆಲ್ಲ ಮಾಯ ಆಗುತ್ತೆ. ಇನ್ನೊಂದು ಒಳ್ಳೆಯದಾಯ್ತು, ನಂಗೆ ಕೂರ್ಲಿಕ್ಕೆ ಚೇರಿದೆ, ಇದರೊಂದು ಟೇಬಲ್ ಇದೆ, ಟೇಬಲ್ ಇಟ್ಕೊಂಡು ಆರಾಮ್ಸೆ ಕೂತ್ಕೊಳ್ಬೋದು. ಅವ್ರು ಬರೋ ತನಕ ಈಗ 10 ನಿಮಿಷ 15 ನಿಮಿಷ ಆಗುತ್ತೆ ಅವ್ರು ಬರುವಾಗ. ಭಟ್ರೆ ನಮಸ್ಕಾರ. ನಮಸ್ಕಾರ. ಭಟ್ರೆ ತಮ್ಮ ಹೆಸರು ಒಂದು? ರಂಗನಾಥ್ ಭಟ್. ಹಾಂ ಭಟ್ರೆ, ಈಗ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಮಾಂಡವಿ ಋಷಿಗಳು ತಪಸ್ ಮಾಡಿದಂಥ ಜಾಗ ಇದು. ಇಲ್ಲಿ ನಂಗೆ ಸರಿಯ ಅಂದರೆ ಅಷ್ಟು ಇದಿಲ್ಲ. ಮಾಂಡವಿ ಋಷಿಗಳು ಮಂಡಿ ಹಾಕೊಂಡು ತಪಸ್ ಮಾಡಿದಂಥ ಜಾಗ. ವಿಗ್ರಹನ ಹಿಡ್ಕೊಂಡು, ಗಣಪತಿ ವಿಗ್ರಹನ, ಅದು ಉದ್ಭವಾದ ಕೆಳಗೆ ತೀರ್ಥಹಾರ ವಿನಾಯಕ ಅಂತೇಳಿ ಕೆಳಗೆ ಕೆರೆ ಇದೆ. ಕೆಳಗೆ ಕೆರೆಯಲ್ಲಿ ನೀರು ಅನುಗಾಲ ಅಂದರೆ 360 ದಿವಸ ನೀರಿರುತ್ತೆ. ಇಲ್ಲಿ 2 ಬಾವಿ ಇದೆ, ಅದರಲ್ಲಿ ಸ್ವಲ್ಪ ತೀರ್ಥ ಕೊಡುವ 2 ಚಮಚ ನೀರು ಸಿಗತ್ತೆ ಅಷ್ಟೇ. ಅದು ವರ್ಷ ಕಾಲ ಫುಲ್ ವರ್ಷ ಪ್ರತಿಯೂ ಇರುತ್ತೆ. ಬೇರೆ ಬೇರೆ ವಿಶೇಷ ಭಟ್ರೆ ಇಲ್ಲಿದು ಏಪ್ರಿಲ್ 30ಕ್ಕೆ ಒಂದು ವರ್ಧಂತಿ ಉತ್ಸವ ಮಾಡ್ತಾರೆ ಅಷ್ಟೇ. ಮತ್ತೆ ಸಂಕಷ್ಟಿ, ಚೌತಿ, ಸಂಕ್ರಾಂತಿ. ಸಂಕಷ್ಟಿ ದಿವಸ 1 ಗಂಟೆವರೆಗೆ, ಚೌತಿ ದಿವಸ 1 ಗಂಟೆವರೆಗೆ. ಬೇರೆ ವಿಶೇಷ ಪೂಜೆ ಅಂದ್ರೆ ಚೌತಿ ದಿನ ವಿಶೇಷ ಪೂಜೆ. ಮತ್ತೆ ದಿನ ಪ್ರತಿ ದಿವಸ 6:30 ಬರುತ್ತೆ ಪೂಜೆಗೆ. 6:30 ಒಂದು 6 ಗಂಟೆಯಿಂದ ಒಂದು 7:30 ಇರುತ್ತೆ ಅಷ್ಟೇ. ಜನ ಯಾರು ಇಲ್ಲ, ನೀವೇ ಬಂದು ಪೂಜೆ ಮಾಡಿಕ್ಕೆ ನಿತ್ಯ. ನಮ್ಮ ಮನೆ ತಗ್ಗಿರುವುದಲ್ಲ, ಕೆಳಗಿಂದ ಬಂದು ಪೂಜೆ ಮಾಡಿಕ್ಕೆ ಹೋಗ್ತೇವೆ. ಇಲ್ಲಿಗ ಈ ಗಣಪತಿ ದೇವಸ್ಥಾನ ಎಷ್ಟು ವರ್ಷ ಆಯ್ತಂತ ಗೊತ್ತಾ? ಇದು 360ನೇ ಇಸ್ವಿ ಅಂದ್ರೆ. 360 ಇಸ್ವಿ ಅಂದ್ರೆ ನಮ್ಮ ಅಶೋಕ್ ಶೆಟ್ಟಿ ಅಂತ ಹೇಳಿದ್ರಲ್ಲ ಬೇಳಂಜಿ, ಅವ್ರ ಹತ್ರ ಡೀಟೇಲ್ ಎಲ್ಲ ಸಿಕ್ಕತ್ತೆ. ಅಂದ್ರೆ ಈಗ 360 ಇಸ್ವಿಯಲ್ಲಿ ಇದಾದಂತ. ಹೌದೌದು. ಹಾಗೆ ಇಲ್ಲಿ ಒಂದು ಅಡ್ರೆಸ್ ಹೇಳ್ಬೋದಾ? ಇಲ್ಲಿ ಬರೋದು ಮಾರ್ಗ ಹೇಗೆ? ಮಾರ್ಗ ವಂಡಾರ್ ಮಾವಿನಕಾಯಿ, ಹಾಲಡಿಯಿಂದ ಮಂದರ್ತಿಗೆ ಹೋಗೋ ರೋಡ್. ಮಂದರ್ತಿಗೆ ಹೋಗೋ ರೋಡಲ್ಲಿ ಇಲ್ಲಿ ಕಮಾನ್ ಇದೆಯಲ್ಲ, ಅಲ್ಲಿ ತೀರ್ಥ ವಿನಾಯಕ ದೇವಸ್ಥಾನ. ಅಂದ್ರೆ 4 ಕಿಲೋಮೀಟರ್ ಆಗುತ್ತೆ, ಹಾಲಡಿಯಿಂದ 5 ಕಿಲೋಮೀಟರ್ ಇಲ್ಲಿ ಬರ್ಬೋದಾ? ವಂಡಾರ್ ಮಾವಿನಕಟ್ಟೆಯಿಂದ 4 ಕಿಲೋಮೀಟರ್. ಯಾರಾದ್ರೂ ಈ ದೇವಸ್ಥಾನ ಬರ್ಬೇಕಂದ್ರೆ ನೀವು ಒಂದು ಬೆಳಿಗ್ಗೆ ಬೇಗ ಬರ್ಬೇಕು. ಫೋನ್ ನಂಬರ್ ಹೇಳ್ತೀರಾ? 81 0 55 0 57 42. ಈ ನಂಬರಿಗೆ ಫೋನ್ ಮಾಡಿ ಬಂದ್ರೆ ಆಯ್ತು. ಸರಿ. ಇಲ್ಲಿ ವಿಶೇಷ ಹರಕೆ ಅಂತ ವಿಶೇಷ ಹರಕೆ ಅಂದ್ರೆ ಗಣ ಹೋಮ, ಮತ್ತೆ ರಂಗ್ ಪೂಜೆ, ಕಡುಬಿನ ಸೇವೆ, ಇಷ್ಟೇ. ಬೇರೆ ಅಂದ್ರೆ ವಿಶೇಷವಾಗಿ ನಾವೀಗ ಹರಕೆ ಮಾಡ್ಕೊಂಡ್ರೆ ಇಂಥದ್ದು ಆಗತ್ತೆ ಅನ್ನೋದೇ? ಹೌದು, ಆಗತ್ತೆಪ್ಪ, ಖಂಡಿತ ಆಗತ್ತೆ. ಅದು ವಿಷಯ ನಾವು ಇದರಲ್ಲಿ ಯಾವ್ದಾರ ಒಂದು ಹರಕೆ ಹೇಳ್ಬೋದು. ಹೌದು, ಯಾವ ಹರಕೆ ಹೊತ್ಕೊಂಡ್ರು ಆ ಮನ್ಸಿಗೆ ಒಂದು ಎಣಿಸಿದ ಕಾರ್ಯ ಖಂಡಿತ ಆಗತ್ತೆ. ಸರಿ, ಓಕೆ ಭಟ್ರೆ, ತುಂಬಾ ಮಾಹಿತಿನ ಕೊಟ್ರಿ, ಧನ್ಯವಾದಗಳು. ಸ್ನೇಹಿತರೆ, ನಮಗೋಸ್ಕರ ಭಟ್ರು ಪಾಪ ಅವ್ರ ಮನೆಯಿಂದ ನಡ್ಕೊಂಡು ಇಲ್ಲಿಗೆ ಬಂದು ನಮಗೆ ಎಲ್ಲ ಮಾಹಿತಿನ ಕೊಟ್ಟರು. ತುಂಬ ಖುಷಿ ಆಯಿತು. ಇನ್ನೊಬ್ಬರು ವ್ಯಕ್ತಿನ ನಾವು ತೋರಿಸ್ಬೇಕು. ಆ್ಯಕ್ಚುಲಿ ನಮಗೆ ಇಷ್ಟೊಂದು ಸಪೋರ್ಟ್ ನಮ್ಗೆ ಸಿಗ್ಬೇಕಂತಂದರೆ, ಹಾಗೆಯೇ ಈ ಭಟ್ರನ್ನ ಕರ್ಕೊಂಬಂದು ಇಲ್ಲಿಯ ಒಂದು ಮಾಹಿತಿನ ಕೊಟ್ಟಿರೋರು ಅಂತಂದರೆ ಆ್ಯಕ್ಚುಲಿ ನೋಡಿ ಇಲ್ಲಿದ್ದಾರೆ ಇವರು. ನಿಮ್ಮ ಹೆಸರು ಅಂತ ಹೇಳಿದ್ ನೀವು? ವೆಂಕಟೇಶ್ ಕುಲಾಲ್ ಅಂತ ಹೇಳಿ. ಪ್ರತಿನಿತ್ಯವೂ ನಾವು ದೇವಸ್ಥಾನಕ್ಕೆ ಇಲ್ಲಿ ಬರುವ
ಪ್ರತಿನಿತ್ಯ ದೇವಸ್ಥಾನ ಬರ್ತಾರಂತೆ. ಓಕೆ ಸ್ನೇಹಿತರೆ, ಇದಿಷ್ಟು ಈ ದೇವಸ್ಥಾನದ ಮಾಹಿತಿಯಾಗಿತ್ತು. ಹಾಗೆಯೇ ನಮಗಿಲ್ಲಿ ಸ್ಥಳೀಯರ ಒಂದು ಸಹಕಾರ ತುಂಬ ಚೆನ್ನಾಗಿದೆ. ಹಾಗಾಗಿ ನಮಗೆ ಈ ದೇವಸ್ಥಾನವನ್ನು ಮಾಹಿತಿ ನಿಮಗೆ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಯಿತು. ಎಲ್ಲರಿಗೂ ನಾನೊಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಾವು ಇನ್ನೊಂದು ಮುಂದಿನ ಕ್ಷೇತ್ರಕ್ಕೆ ಹೋಗುವ, ಆ ಕ್ಷೇತ್ರದ ಬಗ್ಗೆ ಸಹ ನಿಮಗೆ ಮಾಹಿತಿನ ಕೊಡ್ತೀನಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.